ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಿದೆ. ಈ ಹತ್ಯೆಯನ್ನು ನಾನು ಖಂಡಿಸ್ತೇನೆ. ಅವನ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತೇನೆ. ಪ್ರವೀಣ್ ನೆಟ್ಟಾರ್ ನಮ್ಮೊಬ್ಬ ಆದರ್ಶ ಕಾರ್ಯಕರ್ತ, ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವು. ಯಾವುದೇ ಕೃತ್ಯಗಳಲ್ಲಿ ಅಥವಾ ಯಾವುದೇ ರೀತಿಯ ಅಪರಾಧಗಳಲ್ಲಿ ಭಾಗಿಯಾಗಿರ್ತಕ್ಕಂಥವಲ್ಲ. ಜನಸಾಮಾನ್ಯರಿಗೆ ಕಷ್ಟಗಳಾದಾಗ ನೋವಿಗೆ ಸ್ಪಂದನೆ ಮಾಡಿರ್ತಕ್ಕಂಥವು ಅಂತ ಒಬ್ಬ ಸಜ್ಜನ ಕಾರ್ಯಕರ್ತನ ಹತ್ಯೆ ಆಗಿದೆ. ಈ ಹತ್ಯೆಯನ್ನು ಗಂಭೀರವಾಗಿ ನಮ್ಮ ಸರ್ಕಾರ ತಗೊಳ್ಳುತ್ತದೆ. ಇಂಥ ಘಟನೆಗಳು ಇವತ್ತು ದೇಶದಲ್ಲಿ ಮತಾಂಧ ಶಕ್ತಿಗಳು ಅಶಾಂತಿಯ ನಿರ್ಮಾಣಕ್ಕೋಸ್ಕರ ಮಾಡ್ತಾ ಇದ್ದಾವೆ. ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಜಸ್ಥಾನದಲ್ಲಿ ಆಗಿದೆ, ಶಿವಮೊಗ್ಗದಲ್ಲಿ ಆಗಿದೆ. ಈ ಹತ್ಯೆಗಳ ಹಿಂದೆ ಇರತಕ್ಕಂಥ ಒಂದು ಷಡ್ಯಂತರ ಏನಿದೆ, ಪಿತೂರಿಗಳೇನಿದ್ದಾವೆ, ಇದೆಲ್ಲದರ ತನಿಖೆ ಆಗಿದೆ. ನನಗೆ ವಿಶ್ವಾಸ ಇದೆ, ದೇಶದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನು ಈಗಾಗಲೇ ತಗೊಂಡಿದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಪೂರ್ಣವಾಗಿರ್ತಕ್ಕಂಥ ಇಂತಹ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಈ ಘಟನೆ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಬಂಧಿಸಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೆಯದ ರೀತಿಯಲ್ಲಿ ನಮ್ಮ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ಮುಖ್ಯಮಂತ್ರಿಗಳು ಆಗ್ರಹಿಸ್ತೇನೆ. ತಗೋಬೇಕು. ಯಾವುದೇ ರೀತಿಯ ದಿಟ್ಟತನದ ಉತ್ತರದ ಮುಖಾಂತರ ಇನ್ನು ಮುಂದಕ್ಕೆ ಘಟನೆಗಳು ನಡೆಯದ ರೀತಿಯಲ್ಲಿ ನೋಡ್ಕೋಬೇಕು ಅಂತ. ಕಾರ್ಯಕರ್ತರನ್ನು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಇಂಥ ಘಟನೆಗಳಾದಾಗ, ಕಾರ್ಯಕರ್ತರ ಮೇಲೆ ಆದಾಗ ಆ ಕಾರ್ಯಕರ್ತನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಖಂಡಿತವಾಗಿ ವಿಶ್ವಾಸ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಏನು ಅವನ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು, ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಷಡ್ಯಂತ್ರಗಳನ್ನು, ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಪಿತೂರಿಗಳನ್ನು, ಕೇರಳ ಮೂಲದ ಕೈವಾಡಗಳಿದ್ರೆ ಅದನ್ನೂ ತನಿಖೆ ಮಾಡಿ ಪೂರ್ಣವಾಗಿರ್ತಕ್ಕಂಥ ಬಂಧನ ಮಾಡಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ. ಆಕ್ರೋಶಗಳಿರ್ತದೆ, ಜನಸಾಮಾನ್ಯರಲ್ಲೂ ಆಕ್ರೋಶಗಳಿರ್ತದೆ. ಅದರಲ್ಲೂ ಸಜ್ಜನ ಆಗಿರತಕ್ಕಂಥ ಪ್ರವೀಣ್ ಅಂತ ಹತ್ಯೆ ಆದಾಗ ಆಕ್ರೋಶಗಳು ನಮ್ಮಲ್ಲೂ ಇದೆ, ಭಾವನೆಗಳಿದೆ. ಹಾಗಾಗಿ ಆ ಭಾವನೆ, ಆಕ್ರೋಶದ ಮಧ್ಯೆ ಕಾರ್ಯಕರ್ತರು ಅಸಮಾಧಾನಗಳನ್ನು ವ್ಯಕ್ತಪಡಿಸತಕ್ಕಂಥ, ನಾಗರಿಕರು ಪ್ರತಿಭಟನೆಗಳನ್ನು ಮಾಡ್ತಕ್ಕಂಥದ್ದು, ರಾಜೀನಾಮೆ ಇರತಕ್ಕಂಥದ್ದು, ಇದಕ್ಕೆ ಉತ್ತರವನ್ನು ಕೊಡ್ತೀವಿ ನಾವು. ಏನು ಭಾವನೆಗಳಾಗಿದೆ, ಭಯದ ವಾತಾವರಣ ತೆಗೆಯುವಂಥ ಕೆಲಸವನ್ನು ಮಾಡುತ್ತೆ ನಮ್ಮ ಸರ್ಕಾರ. ಮತ್ತು ಇಂಥ ಯಾರ್ಯಾರು ಕಾರ್ಯಕರ್ತರು ಅಸಮಾಧಾನ ನೋವಿನಲ್ಲಿದ್ದಾರೆ ಅವರೆಲ್ಲರನ್ನು ಕರೆದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧವೂ ಒಂದಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಸಹಜವಾಗಿರ್ತಕ್ಕಂಥ ಇಂಥ ಘಟನೆಗಳಾದಾಗ ಪ್ರಮುಖರ ಮೇಲೆ ಆಕ್ರೋಶಗಳನ್ನು ತೋರಿಸ್ತಕ್ಕಂಥದ್ದು ಇರತಕ್ಕಂಥದ್ದು. ಕಾರ್ಯಕರ್ತರ ನೋವು, ಕಾರ್ಯಕರ್ತರ ಭಾವನೆ. ಈ ನೋವು ಮತ್ತು ಭಾವನೆಗಳನ್ನು ನಾನು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅವರ ಆಕ್ರೋಶಗಳು ಏನಿದ್ದಾವೆ, ಆಕ್ರೋಶಗಳನ್ನು ಅವ್ರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಆಕ್ರೋಶ ಮತ್ತು ಭಾವನೆಗಳಿಗೆ ಉತ್ತರವನ್ನು ಸರ್ಕಾರ ಕೊಡುತ್ತೆ ಅನ್ನುವಂಥ ನಿರೀಕ್ಷೆಯನ್ನಾಗಿದೆ. ಕೆಲವೊಂದು ಪಕ್ಷದ ಕಾರ್ಯಕರ್ತರಿಗೆ ರಾಜೀನಾಮೆ ಕೊಡ್ತಿದ್ದೆ, ಅಂದರೆ ಅವರನ್ನು ಮನವೊಲಿಸುವ ಕೆಲಸ ಸಹಜವಾಗಿರ್ತಕ್ಕಂಥ ಭಾವನೆಗಳನ್ನು ಕೊಡ್ತಾರೆ. ಅವ್ರಿಗೆ ಆಗಿರ್ತಕ್ಕಂಥ ನೋವು ಭಾವನೆಗಳನ್ನು ಮಾತುಕತೆಯನ್ನು ಸಿಗ್ತಾರೆ.